ನಮಸ್ಕಾರ. ಭಾರತ ಕಂಡ ಅದ್ವಿತೀಯ ನಾಯಕ, ಒಬ್ಬ ಕವಿ, ಸಾಹಿತಿ, ಕವಿ ಹೃದಯದ ರಾಜಕಾರಣಿ, ಒಂದರಷ್ಟಲ್ಲಿ ಸ್ಟೇಟ್ಸ್ಮನ್ ಅಂತ ಹೇಳ್ಬೋದು. ಈ ರಾಷ್ಟ್ರ, ನಮ್ಮ ಭಾರತ, ಇದರ ಸರ್ವಾಂಗೀಣವಾದಂಥ ಅಭಿವೃದ್ಧಿ ಹೇಗಾಗಬೇಕು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ಮಾಡಿರುವಂತಹ ಒಬ್ಬ ದಸ್ಟಾರ ಅಂತ ಹೇಳ್ಬೋದು, ಅಥವಾ ಒಬ್ಬ ಯುಗ ಪುರುಷ ಅಂತ ಹೇಳ್ಬೋದು. ಅಜಾತ ಶತ್ರು ಅಂತಲೇ ಗುರುತಿಸಲ್ಪಟ್ಟು ಪಕ್ಕದ ಪಾಕಿಸ್ತಾನದಿಂದ ಹಿಡಿದು, ಪಕ್ಕದ ದೇಶವಾದ ಪಾಕಿಸ್ತಾನದಿಂದ ಹಿಡಿದು ಅಮೇರಿಕ ತನಕ ಅಥವಾ ರಷ್ಯಾ ಇರ್ಬೋದು, ಚೈನಾ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಒಬ್ಬ ವಿಶ್ವಮಾನ್ಯ ನಾಯಕ ಅಂತ ಹೇಳಿ ಗುರುತಿಸಲ್ಪಟ್ಟಿರುವಂತಹ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯವರ ಬಗ್ಗೆ, ಅವರ ಬಗ್ಗೆ ಚಿಂತನೆ ಮಾಡುವಾಗಲೇ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ. ಅವರ ಅದ್ವಿತೀಯವಾಗಿರುವಂತಹ ವಾಗ್ವೈಖರಿ ಮತ್ತು ಲೋಕಸಭೆಯಲ್ಲಿ ಅವರು ಪ್ರಸ್ತಾವನೆ ಮಾಡುತ್ತಿರುವಂತಹ, ಮಂಡನೆ ಮಾಡುವಂತಹ ಅಥವಾ ಖಂಡಿಸ್ತಿರುವಂತಹ ವಿಧಾನಗಳು ಮತ್ತು ಅವರ ಆ ಮಾತಿನ ಅಮೋಘವಾಗಿರುವಂತಹ ಆ ಧಾಟಿಯನ್ನು ಅದನ್ನು ಗಮನಿಸಿದಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಆಗಿನ ಪ್ರಧಾನಮಂತ್ರಿಯವರು, ಒಂದು ನೇರವಾಗಿ ಆ ಮಾತನ್ನು ಉಚ್ಚರಿಸ್ತಾರಲ್ಲಿ, ಮುಂದಿನ ದಿವಸಗಳಲ್ಲಿ ನಿಶ್ಚಿತವಾಗಿ ಒಂದಲ್ಲ ಒಂದು ದಿವಸ ಇವರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳುವಂಥ ಮಾತನ್ನು ಹೇಳಿರುವಂಥದ್ದನ್ನು ಕೂಡ ಸಂದರ್ಭದಲ್ಲಿ ಸ್ಮರಿಸ್ಬೋದು. 1924 ಇಸ್ವಿಯಲ್ಲಿ ಡಿಸೆಂಬರ್ 25 ಕ್ರಿಸ್ಮಸ್ ದಿವಸ ಹುಟ್ಟಿರುವಂತಹ ಒಬ್ಬ ಪ್ರತಿಭಾವಂತ ಅಟಲ್ ಬಿಹಾರಿ ವಾಜಪೇಯಿಯವರು, ಅವರದು ವೈಶಿಷ್ಟ್ಯ ಅಂತ ಹೇಳಿದರೆ, ಮಾಸ್ಟರ್ ಮಗನಾಗಿ ಒಂದು ಸಣ್ಣ ಬಡ ಫ್ಯಾಮಿಲಿಯಲ್ಲಿ ಹುಟ್ಟಿ ಅಲ್ಲಿಂದ ಬೆಳೆದು ಬಂದಿರುವಂಥ, ಸ್ವಂತ ಪರಿಶ್ರಮದಿಂದ ಬೆಳೆದು ಬಂದಿರುವಂತಹ ವ್ಯಕ್ತಿತ್ವ ಅವ್ರದ್ದು. ತನ್ನ ಬಾಲ್ಯಾವಸ್ಥೆಯಲ್ಲಿ ಕೂಡ ಅಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಪರ್ಕ ಬಂದು ಪ್ರಬಲವಾಗಿರುವಂತಹ ರಾಷ್ಟ್ರೀಯ ಚಿಂತನೆ ಒಟ್ಟಿಗೆ ತನ್ನನ್ನು ಸಮ್ಮಿಳಿತಗೊಂಡು ತಾನು ಈ ದೇಶಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು, ತನ್ನ ಜೀವನ ರಾಷ್ಟ್ರಕ್ಕೆ ಸಮರ್ಪಿತವಾಗಿರುವಂಥದ್ದು ಅಂತ ಹೇಳುವಂತಹ ಒಂದು ದಿವ್ಯವಾದಂತಹ ಚಿಂತನೆಯನ್ನು ಇಟ್ಟುಕೊಂಡು ಅವರ ಜೀವನ ಆರಂಭ ಆಗುತ್ತೆ. ವಿದ್ಯಾರ್ಥಿ ದಿಸೆಯಲ್ಲಿ ಅವರ ಜೀವನದ ದಿಕ್ಕು ಈ ನಿಟ್ಟಿನಲ್ಲಿ ಹೋಗುತ್ತೆ. ಸಂಘದ ಸಂಪರ್ಕಕ್ಕೆ ಬಂದ ನಂತರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ಮುಂದೆ ಅವರು ಗುರುತಿಸಲ್ಪಡ್ತಾರೆ. ಅವರಲ್ಲಿ ಇರುವಂತಹ ಸಾಹಿತ್ಯಿಕ ಆ ಒಂದು ವಿದ್ವತ್ತೊಟ್ಟಿಗೆ ಆ ಒಂದು ರೀತಿಯಲ್ಲಿ ಒಬ್ಬ ಜರ್ನಲಿಸ್ಟ್ ಅಂತ ಕೂಡ ಹೇಳ್ಬೋದು. ಅಟಲ್ ಬಿಹಾರಿ ವಾಜಪೇಯಿಯವರು ವಿಶೇಷವಾಗಿ ಮಂಗಳೂರು ನಗರಕ್ಕೆ ಆಗಿನ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಬಂದಿರುವಂಥದ್ದು ಬಗ್ಗೆ ನಮ್ಮ ಹಿರಿಯರು ಸ್ಮರಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಹಿರಿಯ ಕಾರ್ಯಕರ್ತರ ಮನೆಯಲ್ಲಿ ಅವರು ಉಳ್ಕೊಳ್ತಿದ್ದರು. ನಂತರ ಹೆಚ್ಚಿನ ಜವಾಬ್ದಾರಿಯಿಂದ ಪ್ರತಿಪಕ್ಷ ನಾಯಕರಾಗಿ, MP ಆಗಿ ಬೇರೆ ಬೇರೆ ಜವಾಬ್ದಾರಿ ತಗೊಂಡ ನಂತರ ಅವರು ಸರ್ಕಿಟ್ ಹೌಸಲ್ಲಿ ಇಡ್ತಿದ್ದರು. ಆ ಸಂದರ್ಭದಲ್ಲಿ ಕಾರ್ಯಕರ್ತರ ಮನೆಯಲ್ಲಿ ಊಟ ಮಾಡಿರುವಂಥ ಹಿನ್ನೆಲೆ ಕೂಡ ಸಾಕಷ್ಟಿದೆ. ಡಾಕ್ಟರ್ VS ಆಚಾರ್ಯರೇ ತಮ್ಮ ಸ್ವಂತ ಕಾರಲ್ಲಿ ಅವರನ್ನು ಕೂರಿಸಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂದರ್ಶನ ಮಾಡೋ ಸಂದರ್ಭದಲ್ಲಿ, ಜಿಲ್ಲಾ ಸಂದರ್ಶನ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಿರುವಂಥದ್ದು ಡಾಕ್ಟರ್ ಆಚಾರ್ಯ ಆ ಸಂದರ್ಭದಲ್ಲಿ ತುಂಬ ಸ್ವಾರಸ್ಯಕರವಾಗಿ ನಮಗೆ ಹೇಳ್ತಿದ್ದರು. ಅಟಲ್ಜಿ ಅಂತ ಹೇಳಿದರೆ ಯಾವ ಥರದೊಂದು ವ್ಯಕ್ತಿತ್ವ, ವಿಕಸನಗೊಂಡ ವ್ಯಕ್ತಿತ್ವ ಅಂತ ಹೇಳುವಂಥದ್ದು, ಅವರ ಪ್ರತಿ ಮಾತಲ್ಲಿ ನಮಗೆ ಪ್ರೇರಣೆ ಪಡ್ಕೊಳ್ಳುವಂಥದ್ದು ಮತ್ತು ಅನೇಕವಾಗಿ ನಾವು ಅಧ್ಯಯನಶೀಲವಾಗಿ ಅನೇಕ ಮಾಹಿತಿಗಳನ್ನು ಪಡೆಯುವಂಥ ನಿಟ್ಟಿನಲ್ಲಿ ಅವರು ಕೊಟ್ಟಿರುವಂಥ ಮಾರ್ಗದರ್ಶನದ ಬಗ್ಗೆ ಡಾಕ್ಟರ್ ಆಚಾರ್ಯರು ಉಲ್ಲೇಖ ಮಾಡ್ತಿರುವಂಥದ್ದು ನಾನು ಸ್ಮರಣೆ ಮಾಡ್ತಾಯಿದ್ದೇನೆ. ಬಹುಶಃ ನಮಗೆ ನಮ್ಮ ಜಿಲ್ಲೆ ಬಗ್ಗೆ, ಕರಾವಳಿ ಜಿಲ್ಲೆ ಬಗ್ಗೆ ಒಂದು ವಿಶೇಷವಾದಂಥ ಆಸಕ್ತಿ ಮತ್ತು ಒಂದು ಆಸ್ತಿ, ಅಷ್ಟು ಮಾತ್ರ ಅಲ್ಲ, ಒಂದು ರೀತಿಯಲ್ಲಿ ಗೌರವಪೂರ್ವಕವಾಗಿರುವಂತಹ ಒಂದು ದೃಷ್ಟಿಕೋನ ನಮ್ಮ ಜಿಲ್ಲೆ ಬಗ್ಗೆ ಇತ್ತು. ಯಾಕೆ ಹೇಳಿದರೆ ಇಲ್ಲಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ರಾಷ್ಟ್ರದಲ್ಲಿ ಒಂದು ಅತ್ಯಧಿಕವಾಗಿರುವಂತಹ ಜೈಲುವಾಸ, ಇದಕ್ಕೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ, ಇಂದಿರಾ ಗಾಂಧಿಯವರು ಹಾಕಿರುವಂತಹ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿ ಅತ್ಯಂತ ಗರಿಷ್ಠ ಸಂಖ್ಯೆಯಲ್ಲಿ ವಾಸವನ್ನು, ಎಲ್ಲ ಥರದ ಕಷ್ಟಗಳನ್ನು ಅನುಭವಿಸೋದ್ರಲ್ಲಿ ಪ್ರಥಮ ಸಂಖ್ಯೆಯಲ್ಲಿ ಇದ್ದದ್ದೇ ನಮ್ಮ ಕರಾವಳಿ ಜಿಲ್ಲೆ. ಈ ರೀತಿ ಇದೆಲ್ಲವನ್ನು ಅವರಿಗೆ ತುಂಬ ಪ್ರೇರಣೆ ಕೊಟ್ಟಿತ್ತು. ಇಂತಹ ಒಂದು ಜಿಲ್ಲೆಗೆ ಬರೋದರಲ್ಲಿ ಅವರು ತುಂಬ ವಿಶೇಷವಾಗಿರುವಂಥ ಆಸಕ್ತಿ ಇತ್ತು. ಬಹುಶಃ ಅವರು ಹಾಕಿರುವಂಥ ಮಾರ್ಗದರ್ಶನ, ಅವರ ಒಂದು ಮಾರ್ಗದರ್ಶನ, ಇದರಲ್ಲಿ ಇವತ್ತು ಕರಾವಳಿ ಜಿಲ್ಲೆಗಳಲ್ಲಿ ಮಗದೊಮ್ಮೆ ಭಾರತೀಯ ಜನತಾ ಪಾರ್ಟಿ ಬೆಳೆದು ನಿಂತಿದೆ.
ಅಟಲ್ ಬಿಹಾರಿ ವಾಜಪೇಯಿಯವರು ಮಂಗಳೂರಿಗೆ ಸಂಬಂಧಪಟ್ಟು ಒಂದು ವಿಶೇಷವಾಗಿರುವಂತಹ ಅಭಿಮಾನ ಇಟ್ಕೊಂಡಿದ್ದರು. ಇಲ್ಲಿರುವಂತಹ ಕಾರ್ಯಕರ್ತರು ಇಟ್ಕೊಂಡಿರುವಂತಹ ಅಂದರೆ ಸಂಘಟನೆ ಮೇಲೆ ಇಟ್ಟಿರುವಂತಹ ಪ್ರೀತಿ ಮತ್ತು ಇಲ್ಲಿ ಸಮೃದ್ಧವಾಗಿ ಬೆಳೆದಿರುವಂತಹ ರಾಷ್ಟ್ರೀಯ ಸ್ವಯಂಸೇವಕ ಸಂಘದ ಚಟುವಟಿಕೆಗಳು ಎಲ್ಲ ಆಧಾರದಲ್ಲಿ ಇದೊಂದು ಮಾದರಿ ಜಿಲ್ಲೆ ಆಗಬೇಕು, ರೂಪಿತ ಆಗಬೇಕು ಅಂತ ಹೇಳೋದು ಕೂಡ ಅವರದ್ದು ಕಲ್ಪನೆ ಇತ್ತು. ಬಹುಶಃ ಅದನ್ನು ಪ್ರಪ್ರಥಮವಾಗಿ ಸಾಕಾರಗೊಳಿಸಿದವರು ನಮ್ಮ ಡಾಕ್ಟರ್ BS ಆಚಾರ್ಯರವರು. ದಕ್ಷಿಣ ಕನ್ನಡದ ಅಂದರೆ ಅವಿಭಾಜಿತ ದಕ್ಷಿಣ ಕನ್ನಡದ ಭಾಗವಾಗಿರುವಂಥ ಉಡುಪಿ ಜಿಲ್ಲೆಯಲ್ಲಿ, ಈಗಿನ ಉಡುಪಿ ಜಿಲ್ಲೆ, ಆ ಸಂದರ್ಭದಲ್ಲಿ ಉಡುಪಿ ನಗರ ಪಾಲಿಕೆಯಲ್ಲಿ ಪ್ರಪ್ರಥಮವಾಗಿ ದಕ್ಷಿಣ ಭಾರತದಲ್ಲಿ ಜನಸಂಘ ಆಳ್ವಿಕೆಗೆ ಬಂದಿತ್ತು. ಆ ಜನಸಂಘ ಆಳ್ವಿಕೆ ಬಂದು ಈ ಮಲಹೊರೋ ಪದ್ಧತಿಯನ್ನು ಬೇರೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಗಳು ಯೋಚನೆ ಮಾಡೋ ಮುಂಚೆ ಅದಕ್ಕೆ ಬ್ಯಾನ್ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದಿರುವಂತಹ ಸತ್ಕೀರ್ತಿ ಡಾಕ್ಟರ್ ಆಚಾರ್ಯರದ್ದು. ಡಾಕ್ಟರ್ ಆಚಾರ್ಯವರ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ಚಿಂತನೆಗಳ ಅದನ್ನು ಅನುಷ್ಠಾನಕ್ಕೆ ತರಬೇಕಂತ ಹೇಳುವಂತಹ ಅವರ ಕಳಕಳಿ ಯಾವುದಿದೆ ಅದು ಹೆಚ್ಚೆಚ್ಚು ವ್ಯಕ್ತ ಆಗ್ತಿತ್ತು. ಇಂತಹ ಒಂದು ಬಾಂಧವ್ಯ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಅಟಲ್ ಜಿಯವರಿಗೆ ಇತ್ತು. ಅವು ತುಂಬ ಒಂದು ಹೆಮ್ಮೆ ಇತ್ತು. ಅಟಲ್ ಜಿಯವರ ಜೀವನದ ಮುಂದಿನ ಭಾಗದಲ್ಲಿ ಜನಸಂಘದ ಅವಧಿಯಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಕೂಡ ಅವರು ಹೋರಾಟಕ್ಕೆ ಧುಮುಕಿ ಇಂದಿರಾ ಗಾಂಧಿಯವರು ಹಾಕಿರುವಂತಹ ಆ ಒಂದು ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಮಾಡಿರುವಂತಹ ಹೋರಾಟದ ನೇತೃತ್ವ ವಹಿಸಿ 2 ವರ್ಷ ಜೈಲುವಾಸವನ್ನು ಕೂಡ ಅವರು ಅನುಭವಿಸಿದರು. ಇಂತಹ ಒಂದು ರೀತಿಯಲ್ಲಿ ಅನೇಕ ಹೋರಾಟ ಸಂಕಷ್ಟಗಳನ್ನು ಎದುರಿಸಿ ಸಂಘಟನೆಯನ್ನು ಬೆಳೆಸಿ ಭಾರತೀಯ ಜನಸಂಘವನ್ನು ಒಂದು ತುದಿಗೆ ತಂದರು. ಮುಂದೆ ಎಲ್ಲ ಪಕ್ಷಗಳು ಒಟ್ಟಾಗಿ ರಾಷ್ಟ್ರೀಯ ಹಿತಾಸಕ್ತಿ ದೃಷ್ಟಿಯಿಂದ ಒಂದಾಗಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಜನತಾ ಪಾರ್ಟಿಯ ಫಾರ್ಮೇಷನ್ ಆಯಿತು. ಆ ಸಂದರ್ಭದಲ್ಲಿ ಮೊರಾರ್ಜಿ ದೇಸಾಯಿಯವರ ಪ್ರಧಾನಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಒಳ್ಳೆಯ ಒಬ್ಬ ವಿದೇಶ ಮಂತ್ರಿಯಾಗಿ ಫಾರಿನ್ ಮಿನಿಸ್ಟರಾಗಿ ಅವರು ಪಾಸ್ಪೋರ್ಟನ್ನು ಈಸ್ ಮಾಡಿರುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟು ಮಾತ್ರ ಅಲ್ಲ, ನಮ್ಮವರು ಹೆಚ್ಚೆಚ್ಚು ವಿದೇಶಗಳಲ್ಲಿ ಹೋಗಿ ಉದ್ಯೋಗಾವಕಾಶಗಳಿಗೆ ಸಿಗುವಂಥ ನಿಟ್ಟಿನಲ್ಲಿ ಮಾಡಬೇಕಂತ ಪ್ರಯತ್ನಗಳಲ್ಲಿ ಅದರಲ್ಲಿ ಸರಳತೆ ತಂದಿರುವಂಥದ್ದು ಕೀರ್ತಿ ಅಟಲ್ ಬಿಹಾರಿ ವಾಜಪೇಯಿಯವ್ರದ್ದು. ಅಟಲ್ ಬಿಹಾರಿ ವಾಜಪೇಯಿಯವರ ಅನೇಕ ಸಾಧನೆಗಳ ಬಗ್ಗೆ ಹೇಳೋ ಸಂದರ್ಭದಲ್ಲಿ ಅದರ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ. ಯಶಸ್ವಿಯಾಗಿರುವಂತಹ ಒಬ್ಬ ಭಾರತದ ರಾಯಭಾರಿಯಾಗಿ UN ಅಲ್ಲಿ ಅವರು ಒಳ್ಳೆಯ ಹಿಂದಿ ಭಾಷಣವನ್ನು ಮಾಡಿದರು ಅಂತ ಹೇಳುವಂಥದ್ದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಗೌರವವನ್ನು ತಂದಿರುವಂತಹ ಒಬ್ಬ ಸತ್ಕೀರ್ತಿ ಒಬ್ಬ ವಿದೇಶ ಮಂತ್ರಿಯಾಗಿ ಮಾಡಿದರು. ಮುಂದಕ್ಕೆ ಜನತಾ ಪಾರ್ಟಿಯಲ್ಲಿ RSS ಒರಿಜಿನಲ್ ಇದ್ದವರ ಬಗ್ಗೆ ಬಂದ ಆಕ್ಷೇಪದ ಆಧಾರದಲ್ಲಿ ಅವರ ಸನ್ಮಿತರಾಗುವಂಥ ಶೆಖಾವತ್ ರಾಜಸ್ಥಾನದ ಆಗಿನ ಮುಖ್ಯಮಂತ್ರಿ ಆಗಿದ್ದರು. ಮುಂದಕ್ಕೆ ಮುಖ್ಯಮಂತ್ರಿ ಆದರು ಅವರು. ಅದರ ನಂತರ ಲಾಲ್ ಕೃಷ್ಣ ಅದ್ವಾನಿಯವರ ಎಲ್ಲ ಸಲಹೆಗಳ ಇದು ಮಾಡಿ ನಮ್ಮದೇ ಆಗಿರುವಂತಹ ಸ್ವಂತ ಪಕ್ಷವನ್ನು ನಾವು ಕಟ್ಟಬೇಕು ಅಂತ ಹೇಳುವಂಥ ಯೋಚನೆ ಬಂದಾಗ 1980ರಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಫಾರ್ಮೇಷನ್ ಆಯಿತು. ಆ ಸಂದರ್ಭದಲ್ಲಿ ಆ ಭಾಗವಹಿಸುವಂಥ ಸದವಕಾಶ ನಮಗೆ ಸಿಕ್ಕಿತ್ತು. ಬಾಂಬೆ ಚೌಪಾಟಿಯಲ್ಲಿ ಅಲ್ಲಿ ನಡೆದಿರುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಆ ಸಂದರ್ಭದಲ್ಲಿ ಕಾರ್ಪೊರೇಟರ್ ಆಗಿ ಹಿರಿಯರಾಗಿರುವಂಥ ಶ್ರೀ ನಾರಾಯಣ್ ಶೆಟ್ಟಿಯವರು, ದಿವಂಗತ ನಾರಾಯಣ್ ಶೆಟ್ಟಿಯವರು, ಸನ್ಮಾನ್ಯ ದಿವಂಗತ ಸಂಜೀವ್ ಗಟ್ಟಿಯವರು, ಮಾರಪ್ಪ ಶೆಟ್ಟಿಯವರು, ಮಾರಪ್ಪಣ್ಣ ಅಂತ ಹೇಳ್ತೇವೆ, ಇಂತಹ ಅನೇಕ ಪ್ರಮುಖರ ಜೊತೆಯಲ್ಲಿ ಭಾಗವಹಿಸಿದ ಅವಕಾಶ ನಮಗೆ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಭಾರತೀಯ ಜನತಾ ಪಾರ್ಟಿ ಫಾರ್ಮೇಷನಲ್ಲಿ ಆಗಿರುವಂಥದ್ದು. ಅದಕ್ಕೆ ಮುಂದಕ್ಕೆ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸ್ಥಾನ ಪಡೀಲಿಕ್ಕೆ ಸಾಧ್ಯ ಇಲ್ಲದ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ಅವರು ಹೇಳಿರುವಂಥ ಮಾತು ತುಂಬ ಮೂದಲಿಕ್ಕೆ ಕಾಂಗ್ರೆಸ್ ಮಿತ್ರ ಕಡೆಯಿಂದ ವಿರೋಧ ಪಕ್ಷದ ಕಡೆಯಿಂದ ಆಗಿರುವಂಥ ಸಂದರ್ಭದಲ್ಲಿ ಅವರು ಹೇಳಿರುವಂಥ ಮಾತು, ಇವತ್ತು ನಮ್ಮದು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರುವಂತಹ MP ಗಳು ನಮ್ಮಲ್ಲಿ ಇರ್ಬೋದು, ಮುಂದಕ್ಕೆ ಭಾರತದ ಅನೇಕ ರಾಜ್ಯಗಳಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಬಂದೇ ಬರುತ್ತೆ ಮತ್ತು ಪಾರ್ಲಿಮೆಂಟಲ್ಲಿ ಕೂಡ ನಮ್ಮ ಬಹುಮತದ ಸರ್ಕಾರ ಬಂದೇ ಬರುತ್ತೆ ಅಂತ ಹೇಳುವಂಥ ಅವರು ಹೇಳಿರುವಂಥ ಮಾತುಗಳು ಅಕ್ಷರಶಃ ಅದು ನಿಜ ಆಯಿತು ಅಂತ ಹೇಳುವಂಥದ್ದನ್ನು ನಾವು ಗಮನಿಸ್ಬೋದು. ಎಂತಹ ಮೂದಲಿಕೆಯಲ್ಲಿ ಇದ್ದರೂ ಕೂಡ ಅದನ್ನು ಸವಾಲಾಗಿ ತಗೊಂಡು ನಮ್ಮ ಸರ್ಕಾರ ಬಂದೇ ಬರುತ್ತೆ ಅಂತ ಹೇಳುವಂತಹ ವಿಶ್ವಾಸ ಏನಿದೆ ಅದು ಕಾರ್ಯರೂಪಕ್ಕೆ ಬಂದಿರುವಂಥದ್ದು ತುಂಬ ಹೆಮ್ಮೆಯ ಸಂಗತಿ. ಅದ್ವಿತೀಯವಾಗಿರುವಂತಹ ಪಾರ್ಲಿಮೆಂಟರಿನಾಗಿದ್ದರು. ಅನೇಕ ಸಂದರ್ಭದಲ್ಲಿ ಅವರ ವಾಗ್ಜರಿಯಿಂದ ಆಳುವ ಪಕ್ಷವನ್ನು ಯಾವ ರೀತಿ ಅವರು ಅಟ್ಯಾಕ್ ಮಾಡ್ತಿದ್ರು ಅಂತ ಹೇಳಿದರೆ, ಕಾವ್ಯಾತ್ಮಕವಾಗಿ ಎಲ್ಲಕ್ಕಿಂತ ಮಿಗಿಲಾಗಿರುವಂಥದ್ದು ರಾಷ್ಟ್ರ
ಪಕ್ಷಕ್ಕಿಂತ ಮಿಗಿಲಾಗಿರುವಂಥ ರಾಷ್ಟ್ರ ಅಂತ ಹೇಳುವಂತಹ ರಾಷ್ಟ್ರ ದೇವೋಭವ ಅಂತ ಹೇಳುವಂಥ ಚಿಂತನೆಯಲ್ಲಿ ತನ್ನ ಜೀವನ ಅರಳಿರುವಂಥದ್ದನ್ನು ಅಲ್ಲಿ ಕೂಡ ಅದರ ಪ್ರಾಮಾಣಿಕವಾಗಿರುವಂತಹ ಸಂಗತಿಗಳನ್ನು ಸೊ ಹೇಳಿರುವಂಥದ್ದು. ನಾನು ಒಂದೆರಡು ಮಾತುಗಳು ಹೇಳ್ತೇನೆ. ಮುಂದಕ್ಕೆ 3 ಬಾರಿ ಪ್ರಧಾನಮಂತ್ರಿಗಳಾಗ್ತಾರೆ. ಒಂದು 13 ದಿವಸದ ಪ್ರಧಾನಮಂತ್ರಿ, ಇನ್ನೊಂದು 13 ತಿಂಗಳ ಪ್ರಧಾನಮಂತ್ರಿ, ಅದರ ನಂತರ ಮುಂದಕ್ಕೆ 5 ವರ್ಷಗಳನ್ನು ಸಮರ್ಪಕವಾಗಿ ಮುಗಿಸಿರುವಂಥ ಪ್ರಧಾನಮಂತ್ರಿ. ಪೋಖ್ರಾಣ ಅಣುಸ್ಫೋಟದ ಮೂಲಕ ಏನು ಕೂಡ ಗೊತ್ತಾಗದ ರೀತಿಯಲ್ಲಿ ಎಂತಹ ಒಂದು ರೀತಿಯಲ್ಲಿ ಒಂದು ಸೀಕ್ರೆಟ್ ಆಗಿರುವಂತಹ ನಿಟ್ಟಿನಲ್ಲಿ ಮಾಡಿದಂಥ ಕಾರ್ಯಾಚರಣೆ, ಭಾರತಕ್ಕೆ ಅಣುಶಕ್ತಿಯನ್ನು ಸೇರಿಸಿ ತತ್ವ ಸಿದ್ಧಾಂತದ ಹಿಂದೆ ಅಣುಶಕ್ತಿ ಇದ್ದಾಗ ಮಾತ್ರ ಅದಕ್ಕೆ ಹೆಚ್ಚಿನ ಶಕ್ತಿ ಬರುತ್ತೆ ಅಂತ ಹೇಳುವಂಥದ್ದನ್ನು ಪ್ರತಿಪಾದಿಸಿ ಎಂಥ ಸ್ಯಾಂಕ್ಷನ್ ಇದ್ರೂ ಕ್ಯಾರ್ ಮಾಡದೆ ದೇಶವನ್ನು ಅಭಿವೃದ್ಧಿಯತ್ತ ಸಾಗಿರುವಂತಹ ಒಬ್ಬ ಮಹಾನ್ ಪುರುಷ ಅಟಲ್ ಬಿಹಾರಿ ವಾಜಪೇಯಿಯವರು. ಅಟಲ್ ಬಿಹಾರಿ ವಾಜಪೇಯಿಯವರು ಮಂಗಳೂರಿಗೆ ಚುನಾವಣಾ ಸಂದರ್ಭದಲ್ಲಿ ಅವರು ಬಂದಿರುವಂಥದ್ದು ನನ್ನ ನೆನಪು. ವಿಶೇಷವಾಗಿ ಪಾರ್ಲಿಮೆಂಟ್ ಚುನಾವಣಾ ಸಂದರ್ಭದಲ್ಲಿ ಸನ್ಮಾನ್ಯ ಧನಂಜಯ ಕುಮಾರ್ ಅವರು ಆಗ ಲೋಕಸಭೆಗೆ ಕಂಟೆಸ್ಟ್ ಮಾಡಿದರು. ಆ ಕಂಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಅವರ ಚುನಾವಣಾ ಪ್ರಚಾರಕ್ಕಾಗಿ ಇಲ್ಲಿ ಬಂದಿದ್ದರು. ಇಲ್ಲಿ ಅದ್ಭುತವಾಗಿರೋಂಥ ಭಾಷಣ ಆಯಿತು. ಇಲ್ಲಿಂದ ಹೆಲಿಕಾಪ್ಟ್ರಲ್ಲಿ ಶಿವಮೊಗ್ಗ ಹೊರಟರು. ಶಿವಮೊಗ್ಗಕ್ಕೆ ಹೋಗುವ ಸಂದರ್ಭದಲ್ಲಿ ಹೆಲಿಕಾಪ್ಟ್ರು ಬ್ಯಾಡ್ ವೆದರ್ ಅಂತ ಹೇಳಿ, ಕೆಟ್ಟ ಹವಾಮಾನ ಅಂತ ಹೇಳಿ ರಿಟರ್ನ್ ಬಂತು. ಪೊಲೀಸ್ ಮಾಹಿತಿ ನನಗೆ ಬಂದಿತ್ತು. ನಾನು ಆ ಸಂದರ್ಭದಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದೆ ಪಕ್ಷದ ನಗರಕ್ಕೆ ಸಂಬಂಧಪಟ್ಟು. ಯಾವಾಗ ಮಾಹಿತಿ ಸಿಕ್ಕಿತ್ತ ನಾನು ಪ್ರಮುಖರಿಗೆ ತಿಳಿಸಿದೆ. ಯಾರೋ ಅದನ್ನು ಇಮಿಡಿಯೇಟ್ ಅದನ್ನು ನಂಬಲಿಕ್ಕೆ ಹೋಗಿಲ್ಲ. ಆದರೆ ನನಗೆ ಒಂದು ಅವಕಾಶ ಸಿಕ್ಕಿತ್ತೇನಂತ ಹೇಳಿದರೆ, ಈ ಮಾಹಿತಿ ಸಿಕ್ಕಿದ ನಂತರ ಇಮಿಡಿಯೇಟ್ ನಾನು ಇಲ್ಲಿ ಸರ್ಕಿಟ್ ಹೌಸ್ಗೆ ಹೋದೆ. ಸರ್ಕಿಟ್ ಹೌಸ್ಗೆ ಹೋಗಿ ಒಂದು 5-10 ನಿಮಿಷದಲ್ಲಿ ಅಟಲ್ಜಿಯವರ ಕಾರ್ ಬಂತು. ಕಾರ್ ಬಂದು ಅವರು ಅಲ್ಲಿಂದ ಇಳಿದು ಅಲ್ಲಿ ಎಲ್ಲ ಅಫಿಷಿಯಲ್ಸ್ ಇದ್ದರು. ಒಬ್ಬ ಕಾರ್ಯಕರ್ತಂಥ ಹಿನ್ನೆಲೆಯಲ್ಲಿ ನಾನೊಬ್ಬನೇ ಇದ್ದೆ. ಅಲ್ಲಿ ಪರಿಚಯ ಮಾಡಿಕೊಂಡೆ. ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವರು ರೂಮಿಗೆ ಬಂದರು. ಬಿಸಿ ಚಹಾದ ವ್ಯವಸ್ಥೆ ಆಯಿತು. 1 ಗಂಟೆ ಹೆಚ್ಚು ಕಡಿಮೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಆತ್ಮೀಯ ಒಬ್ಬ ಕಾರ್ಯಕರ್ತ ನೆಲೆಯಲ್ಲಿ ರೀತಿಯಲ್ಲಿ ಅವರು ಮಾತಾಡಿಸಿರುವಂಥದ್ದು ನಿಜವಾಗಿ ನನ್ನ ಜೀವನದಲ್ಲಿ ಒಂದು ತುಂಬ ಪ್ರೇರಣೆ ಕೊಟ್ಟಿರುವಂತಹ ಒಂದು ಘಟನೆ ಅದು. ಅದೇ ರೀತಿಯಲ್ಲಿ ಮುಂದಕ್ಕೆ ಧನಂಜಯ ಕುಮಾರ್ ಅವರು ಮಿನಿಸ್ಟರ್ ಆಗ್ತಾರೆ, ಕೇಂದ್ರ ಸಚಿವರಾಗ್ತಾರೆ. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಗಳೂರಲ್ಲಿ ಒಂದು ಸಲ ಆಗುತ್ತೆ. ಆ ಕಾರ್ಯಕಾರಿಣಿ ಆಗಿರುವಂಥ ಸಂದರ್ಭದಲ್ಲಿ ಇಡೀ ವುಡ್ ಸೈಡ್ ಇದಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಬುಕ್ ಆಗಿರುತ್ತೆ. ಎಲ್ಲ ಪ್ರಮುಖರಿಗೆ ಅಲ್ಲಿಯ ಕೊಠಡಿಗಳು ಮತ್ತು ನಮಗೆ ಒಂದು ಯಾವುದು ವ್ಯವಸ್ಥೆ ಕೊಟ್ಟಿತ್ತು ಅಂತ ಹೇಳಿದರೆ, ಈ ಪ್ರಮುಖರಿಗೆ ಅಡುಗೆಯನ್ನು ಬಡಿಸುವಂಥದ್ದು, ಫಲಾಹಾರಗಳಿಗೆ ಒದಗಿಸುವಂಥದ್ದು, ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಅನುಚರ ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಕಾರ್ಯ ಜವಾಬ್ದಾರಿ ನಮಗಿತ್ತು. ನಾನು ಸ್ವತಃ ಅಟಲ್ ಬಿಹಾರಿ ವಾಜಪೇಯಿಯವರಿಗೆ ಊಟ ಬಡಿಸುವಂತಹ ಒಂದು ಯೋಗ ಕೂಡ ನನಗೆ ಸಿಕ್ಕಿತ್ತು. ಸೊ ನಿಜವಾಗಿ ಒಂದು ರೀತಿಯಲ್ಲಿ ಆ ಒಂದು ಅನುಭವ ನಾನು ನೆನಪಿಸೋ ಸಂದರ್ಭದಲ್ಲಿ ನಮಗೆ ಅಷ್ಟೊಂದು ಸಂತೋಷವಾಗ್ತಿರುವಂಥದ್ದು. 3ನೇ ಘಟನೆ ಇನ್ನೊಂದು ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಇರುವಂಥದ್ದು, ಅಟಲ್ ಬಿಹಾರಿ ವಾಜಪೇಯಿಯವರ ಸರ್ಕಾರ ಅತ್ಯುನ್ನತ ಒಳ್ಳೆಯ ಒಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಮಾಡಿದರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಬೇಕು ಬಂತು. ಆ ಸಂದರ್ಭದಲ್ಲಿ ಅವರು ಹೇಳಿರುವಂಥ ಮಾತು, ಬ್ಯಾಂಗ್ಳೂರಲ್ಲಿ ಏರ್ಪೋರ್ಟಲ್ಲಿ ಎಲ್ಲ ಪ್ರಮುಖರನ್ನ ಅಡ್ರೆಸ್ ಮಾಡಿಕೊಂಡು ಹೇಳಿರುವಂಥದ್ದು, ನ ದೈನ್ಯಂ ನ ಪಲಾಯನಂ ಅಂತ ಹೇಳುವಂಥದ್ದು. ಯಾವುದೇ ಕಾರಣಕ್ಕೆ ತಲೆ ತಗ್ಗಿಸಬೇಕಾಗಿಲ್ಲ, ಯಾವುದೇ ಕಾರಣಕ್ಕೆ ವಿಶ್ವಾಸನ ನಾವು ಕಳ್ಕೊಳ್ಬೇಕಾಗಿಲ್ಲ. ಮುಂದಿನ ದಿವಸಗಳು ನಮ್ಮದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವರು ಕೊಟ್ಟಿರುವಂತಹ ಭರವಸೆಗಳು, ಒಂದು ವಿಶ್ವಾಸದ ಮಾತುಗಳು. ನಂತರ ಯಾವುದೇ ಕಾರಣಕ್ಕೆ ಪಲಾಯನ ಮಾಡಿ ಹೋಗಿಲ್ಲ.